ವಿಶ್ವಭಾರತಿ ಫ್ರೆಂಡ್ಸ್ ಸರ್ಕಲ್ ರಿಜಿಸ್ಟರ್ ಇದರ 34ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಶಿವದೂತೆ ಗುಳಿಗೆ 200ನೇ ಪ್ರದರ್ಶನ ಮಾರ್ಚ್ 12ರಂದು ಕೋಡಿಕಲ್ನ ಆಲೂಗುಡ್ಡೆಯಲ್ಲಿ ಜರುಗಲಿದೆ. ಈ ಕುರಿತು ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಚಲನಚಿತ್ರ ನಟ ನಿರ್ದೇಶಕರಾದ ವಿಜಯಕುಮಾರ್ ಕೊಡಿಯಾಲ್ಪೈಲ್ ಅವರು, ಈ ಸಂಸ್ಥೆಯು ಸಾಮಾಜಿಕ, ಶೈಕ್ಷಣಿಕ, ವೈದ್ಯಕೀಯ ಸೇವೆ ಸಲ್ಲಿಸುತ್ತಾ ಬಂದಿದ್ದು, ಪ್ರತಿ ವರ್ಷ ಕ್ರೀಡೆಗೆ, ಸಾಂಸ್ಕೃತಿಕ ರಂಗಕ್ಕೆ ಸೇವೆ ಸಲ್ಲಿಸುವ ದೃಷ್ಟಿಯಿಂದ ಕ್ರಿಕೆಟ್ ಮ್ಯಾಚ್, ಯಕ್ಷಗಾನ, ನಾಟಕ ಪ್ರದರ್ಶನಗಳನ್ನು ಆಯೋಜಿಸುತ್ತಾ ಬಂದಿದ್ದೇವೆ ಎಂದು ಹೇಳಿದರು. ಈ ಬಾರಿ ತುಳುನಾಡಿನಲ್ಲಿ ಸಂಚಲನ ಮೂಡಿಸಿರುವ ವಿಜಯಕುಮಾರ್ ಕೊಡಿಯಾಲ್ಬೈಲ್ ನಿರ್ದೇಶನದ ಶಿವದೂತ ಗುಳಿಗೆ ನಾಟಕದ 200ನೇ ಪ್ರದರ್ಶನವನ್ನ ಅದ್ದೂರಿಯಾಗಿ ಪ್ರದರ್ಶನ ಮಾಡಲಾಗುತ್ತಿದೆ ಎಂದು ಅವರು ಹೇಳಿದರು. ವಿಶೇಷ ಅಂತ ಹೇಳಿದ್ರೆ ತುಳು ರಂಗಭೂಮಿಯಲ್ಲಿ ಒಂದು ಪೌರಾಣಿಕ ನಾಟಕ ಅತಿ ಕಡಿಮೆ ಅವಧಿಯಲ್ಲಿ ಒಂದು 200ನೇ ಪ್ರದರ್ಶನವನ್ನು ಪ್ರಯೋಗ ಮಾಡ್ತಾ ಇದೆ. ಈ ನಾಟಕದ ಒಂದು ನಮ್ಮ ಗುರಿ 500 ಪ್ರದರ್ಶನದಿದೆ. ಸುಮಾರು ಒಂದು ಮೇ ತಿಂಗಳಿಗೆ ಇದು 300ರ ಗಡಿಯ ಹತ್ರ ಬರ್ತಾ ಇದೆ ಈ ನಾಟಕ. ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ ಈ ನಾಟಕವನ್ನು ನಾನು ಬ್ರಹ್ಮಾವರದಿಂದ ಆ ಕಡೆ ಕನ್ನಡಕ್ಕೆ ಮತ್ತೆ ಕಾಸರಗೋಡಿಂದ ಆ ಕಡೆ ಮಲಯಾಳಂಗೆ ಅದನ್ನು ಈಗಾಗಲೇ ಟ್ರಾನ್ಸ್ಲೇಟ್ ಮಾಡಿ ನಾನು ತಯಾರು ಮಾಡಿ ಇಟ್ಟಿದ್ದೇನೆ. ಅದು ಮುಂದಿನ ಈ ಮಳೆಗಾಲದ ನಂತರದ ಸೀಸನ್ ಅಲ್ಲಿ ಆ ನಾಟಕ ಮಲಯಾಳಂ ಮತ್ತು ಕನ್ನಡದಲ್ಲಿ ಪ್ರದರ್ಶನ ಕಾಣಲಿಕ್ಕಿದೆ. ನಾನು ತುಂಬಾ ಗಣ್ಯರು ಈ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಈ ನಾಟಕದಲ್ಲಿ ಕೆಲಸ ಮಾಡಿದಂತ ಸುಮಾರು ಒಂದು 60-70 ಕಲಾವಿದರು ಮತ್ತು ತಂತ್ರಜ್ಞರಿದ್ದಾರೆ. ಅವರಿಗೆಲ್ಲ ಒಂದು ಸ್ಮರಣಿಕೆ ಕೊಟ್ಟು ಗೌರವಿಸುವಂತ ಒಂದು ವಿಭಿನ್ನ ಕಾರ್ಯಕ್ರಮ ಇದೇ ಶನಿವಾರ ಮಾರ್ಚ್ 12 7 ಗಂಟೆಗೆ ಕೋಡಿಕಲ್ನ ಆಲೂಗುಡ್ಡ ಇಲ್ಲಿ ಪ್ರದರ್ಶನ ಕಾಣಲಿಕ್ಕಿದೆ. ನೀವೆಲ್ಲ ಬರಬೇಕು. ಈ ನಾಟಕ ಯಶಸ್ಸು ಕಾಣಲಿಕ್ಕೆ ಮಾಧ್ಯಮ ಮಿತ್ರರು ನಮಗೆ ಪೂರ್ಣ ರೀತಿಯ ಸಹಕಾರವನ್ನು ಕೊಟ್ಟಿದ್ದೀರಿ. ಈ ಯಶಸ್ಸಿನ ಸಂತೋಷ ಕಾರ್ಯಕ್ರಮದಲ್ಲಿ ಕೂಡ ನೀವು ಭಾಗವಹಿಸಬೇಕಂತ ಕೇಳಿಕೊಳ್ತಾ ಇದ್ದಾರೆ. ವಿಶ್ವಭಾರತಿ ಫ್ರೆಂಡ್ಸ್ ಸರ್ಕಲ್ ಕಳೆದ ವರ್ಷ ಕೂಡ ಇದೇ ನಾಟಕವನ್ನು ಅವರ ಇದೇ ಜಾಗದಲ್ಲಿ ಪ್ರದರ್ಶನ ಏರ್ಪಟ್ಟಿದೆ. ಆದರೆ ಸುಮಾರು ಮಂದಿ ಆ ನಾಟಕ ಸೀಟ್ ಸಿಗದೆ ಹಿಂದಿರುವುದ ಕಾರಣ ಈ ವರ್ಷ ಮತ್ತೊಮ್ಮೆ ಈ ನಾಟಕವನ್ನು ಪ್ರಯೋಗಕ್ಕೆ ಇಟ್ಟುಕೊಂಡಿದ್ದಾರೆ ಅವರು. ವಿಶ್ವಭಾರತಿ 34 ವರ್ಷದಿಂದ ತುಂಬಾ ಸಾಮಾಜಿಕ, ಸಾಂಸ್ಕೃತಿಕ, ಶೈಕ್ಷಣಿಕ, ಕ್ರೀಡೆಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ತುಂಬಾ ಒಳ್ಳೆ ಸಮಾಜ ಸೇವಾ ಕಾರ್ಯಗಳನ್ನು ಮಾಡಿಕೊಂಡು ಬಂದಿದ್ದು ನಮ್ಮ ತಂಡಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಇದು ಅದ್ಭುತವಾಗಿ ಈ ಕಾರ್ಯಕ್ರಮದಲ್ಲಿ ನಡೆಸಲಿಕ್ಕಿದ್ದಾರೆ. ನೀವೆಲ್ಲರೂ ಭಾಗವಹಿಸಬೇಕಂತ ಕೇಳಿಕೊಳ್ತೇನೆ. ಸುದ್ದಿಗೋಷ್ಠಿಯಲ್ಲಿ ವಿಶ್ವಭಾರತಿ ಫ್ರೆಂಡ್ಸ್ ಸರ್ಕಲ್ನ ಅಧ್ಯಕ್ಷರಾದ ಹರೀಶ್ ಕೋಡಿಕಲ್, ಪ್ರಧಾನ ಕಾರ್ಯದರ್ಶಿ ಸುಜನಾ ಕುಮಾರ್, ಉಪಾಧ್ಯಕ್ಷ ರಾಜೇಶ್ ಕುಡ್ಲಾ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು.